ಭಾರತೀಯ ಸೇನೆಡು ತಾಂತ್ರಿಕ ಪದವೀಧರರಿರ್ಬೇಕ ಇಂಜಿನಿಯರ್ ನಕ್ಲೆಗ್ ಎಡ್ಡೆ ಅವಕಾಶ ಇತ್ತನಲ್ಲ ಸೇನೆಗೆ ಸೇರಿದ ಪಿರಜಾರಂದು ಪುನಃ ಬೇಜಾರದ ವಿಷಯ ಪಂಡದು ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಮಾಜಿ ಉಪಕುಲಪತಿಲು ನಿವೃತ್ತ ಸೇನಾನಿ ಲೆಫ್ಟಿನೆಂಟ್ ಜನರಲ್ ಜಮೀರುದ್ದೀನ್ ಶಾ ತೆರಿಪಾದರು. ಕೊಣಾಜೆ ನಡುಪದವು PA ಇಂಜಿನಿಯರಿಂಗ್ ಕಾಲೇಜ್ ವಾರ್ಷಿಕ ಪದವಿ ಪ್ರದಾನ ಲೇಸನ್ ಅಂಗಾರಕಾಂಡೆ ನಡಪಾಯಿರು. ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾನಿಲಯದ ಮಾಜಿ ಉಪಕುಲಪತಿ ನಿವೃತ್ತ ಸೇನಾನಿ ಲೆಫ್ಟಿನೆಂಟ್ ಜನರಲ್ ಜಮೀರುದ್ದೀನ್ ಶಾ ಪದವಿ ಪ್ರದಾನ ನಡಪಾತ್ ಕೊಡ್ತು. ಇತದ ದಿನಕ್ಲಿಡು ಮಾಹಿತಿ ತಂತ್ರಜ್ಞಾನ ಮಹತ್ವವನ್ನು ಪಡೆಯೊಂದಿತದು. ಈ ನಿಟ್ಟಿಡು ವಿದ್ಯಾರ್ಥಿಗಳು ಈ ಅವಕಾಶವನ್ನು ಉಪಯೋಗಿಸಾವಡು ಓವಿ ಶಿಕ್ಷಣ ಸಂಸ್ಥೆಲು ಹೊಸತನದ ಸಂಶೋಧನೆಗೆ ಆದ್ಯತೆ ಕೊರ್ಪುನ ಮುಖ್ಯ ಪಂಡ ತೆರಿಪಾಯಿರು. And everybody was rushing towards information technology. Let me tell you that the information technology, though important, has plateaued out. The new revolution is going to be the nano revolution. So concentrate on nanotechnology, catch on to the nano revolution. ಗುರ್ಕಾರ್ನ ವಯಸ್ಸಿನ PA ಸಮೂಹ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ PA ಇಬ್ರಾಹಿಂ ದೇಶ ಬುಲಿತಿಲ್ದಡೆ ದುಂಬರಿಯೊಂದುಂಟು ಯುವ ಸಮುದಾಯ ದೇಶದ ಆಸ್ತಿಯಾದಿತದ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಸರಿಯಾಯಿನ ಗುರಿನ ದೀವೊಂದು ಸಮಾಜ ದೇಶದ ತಂಕ್ಲನೆ ಆಯ್ನ ಕೊಡುಗೆ ಕೊರಿಯರೆ ದುಂಬಾವಡು ಪಂಡ ತೆರಿಪಾಯರು. By the faculty of an institution about their initiatives, their research practices in various fields. We have much more to achieve. We have much more to do. One thing I am very happy that my students are known for their great discipline, and I am sure you will keep this character and quality. ಈ ಪೊರ್ತು ಸ್ಮರಣ ಸಂಚಿಕೆಲ ಬಿಡುಗಡೆಯಾದ ಅಂಚನೆ ವಿದ್ಯಾರ್ಥಿಗಳಿಗೆ ಪದವಿಗಳನ್ನ ಪ್ರದಾನ ಮಾಡ್ತಾರೆ. ಮಾಹೆ ಉಪಕುಲಪತಿ ಡಾಕ್ಟರ್ H ವಿನೋದ್ ಭಟ್, ಮೇಘಾಲಯದ ವಿಜ್ಞಾನ ಮತ್ತು ತಾಂತ್ರಿಕ ವಿಶ್ವವಿದ್ಯಾಲಯದ ಉಪಕುಲಪತಿ ಮಹಬೂಬುಲ್ ಹಕ್, ಡಾಕ್ಟರ್ ಶಬ್ಬೀರ್ ಗಫಾರ್, ನೌಶೀದ್ ಸಿದ್ದಿಕ್ ಅಲ್ ಕುರೈಶಿ, ಹಣಕಾಸು ನಿರ್ದೇಶಕರು ಅಹಮದ್ ಕೊಟ್ಟಿ, ಪ್ರಾಂಶುಪಾಲರು ಡಾಕ್ಟರ್ ಅಬ್ದುಲ್ ಶರೀಫ್, ಅಕಾಡೆಮಿಕ್ ನಿರ್ದೇಶಕರು ಡಾಕ್ಟರ್ ಸರ್ಫರಾಜ್ ಹಾಶಿಂಚೆ, MBA ನಿರ್ದೇಶಕರು ಡಾಕ್ಟರ್ ಲತಾ ಕೃಷ್ಣನ್, ಸಂಶೋಧನಾ ವಿಭಾಗದ ನಿರ್ದೇಶಕರು ಡಾಕ್ಟರ್ ಜಾಯಿದ್ ಅನ್ಸಾರಿ, ಬೇತೆ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಕೃಷ್ಣ ಪ್ರಸಾದ್ ಎನ್, ಡಾಕ್ಟರ್ ಶರ್ಮಿಳಾ ಕುಮಾರಿ, ಡಾಕ್ಟರ್ ಪಾಲಾಲ್ ಶಫಾ, ಡಾಕ್ಟರ್ S ಅಬ್ದುಲ್ ರಹಮಾನ್, ಪ್ರೊಫೆಸರ್ ಜಾನ್ ವಾಲ್ಟರ್, ಪ್ರೊಫೆಸರ್ ಅಬ್ದುಲ್ ಮಜೀದ್, ಪ್ರೊಫೆಸರ್ ಇಸ್ಮಾಯಿಲ್ ಶಾಫಿ AM, ಪ್ರೊಫೆಸರ್ ಜೀಶನ್ ಅಬ್ದುಲ್ಲಾ ಇಂಚಿತ ಪ್ರಮುಖರು ಮಲಬೆನೆರಾದ ಪಾಲ್ಪಡೆದಿದ್ದರು. PA ಎಜುಕೇಶನ್ ಟ್ರಸ್ಟ್ ನಿರ್ದೇಶಕರು ಅಬ್ದುಲ್ಲಾ ಇಬ್ರಾಹಿಂ ಸಭೆ ನೆತ್ಕೊಂಡರು. ಪ್ರೊಫೆಸರ್ ಫಾತಿಮಾ ರೈಹಾನಾ, ಪ್ರೊಫೆಸರ್ ಅಜಿತ್ ಕುಮಾರ್ ವಾಸು ಸಭೆ ಸ್ಥಾರಕೆ ಮಲ್ತೇರು. ಉಪ ಪ್ರಾಂಶುಪಾಲರು ಡಾಕ್ಟರ್ ರಮೀಸ್ MK ಸೊಲ್ಮೆ ಸಂದಾಯರು.